ಗಣೇಶ ಚೌತಿ ಅಂಗವಾಗಿ ನಡೆಯುವ ಸಾರ್ವಜನಿಕ ಶ್ರೀ ಗಣೇಶೋತ್ಸವ ಪ್ರಯುಕ್ತ ಬ್ರಹ್ಮಾವರ ತಾಲೂಕು ಆಡಳಿತದ ವತಿಯಿಂದ ತಾಲೂಕಿನ ಹಲವಾರು ಗಣೇಶೋತ್ಸವ ಸಮಿತಿಯ ಪದಾಧಿಕಾರಿಗಳ ಸಭೆಯು ತಾಲೂಕು ಆಡಳಿತ ಸೌಧದಲ್ಲಿ ತಹಶೀಲ್ದಾರ್ ಶ್ರೀಕಾಂತ್ ಎಸ್ ಹೆಗ್ಡೆಯವರ ಅಧ್ಯಕ್ಷತೆಯಲ್ಲಿ ಜರುಗಿತು. ಸರ್ಕಾರದ ಸುತ್ತೋಲೆಯಂತೆ ಮತ್ತು ಉಡುಪಿ ಜಿಲ್ಲಾಧಿಕಾರಿಗಳು ನೀಡಿದ ನಾನಾ ಆದೇಶ ಮತ್ತು ನಿಯಮಗಳನ್ನು ಸಭೆಯಲ್ಲಿ ತಿಳಿಸಿ ಪ್ರತಿ ಗ್ರಾಮದ ಅಭಿವೃದ್ಧಿ ಅಧಿಕಾರಿಗಳು ಗಣೇಶೋತ್ಸವ ಸಮಿತಿಯ ಕುರಿತು ಅಧಿಕಾರಿಗಳಾಗಿದ್ದು ಪರಿಸರ ಪ್ರೇಮಿಯಾಗಿ ಮತ್ತು ಸ್ವಚ್ಛತೆಗೆ ಅತಿ ಹೆಚ್ಚು ಆದ್ಯತೆ ನೀಡುವಂತೆ ಹಾಗೂ ರಾತ್ರಿ ಹೊತ್ತು ವಿಸರ್ಜನಾ ಮೆರವಣಿಗೆಯಂದು ಮೆರವಣಿಗೆ ಉದ್ದಕ್ಕೂ ಶಬ್ದ ನಿಯಂತ್ರಣ ಮತ್ತು ಬೆಳಕಿನ ವ್ಯವಸ್ಥೆ ಮಾಡಿ ನಿಯಮ ಪಾಲನೆ ಮಾಡುವಂತೆ ತಿಳಿಸಿದರು. ಯಾಕೆಂದ್ರೆ ಅಲ್ಲಿ ಯಾರೋ ಒಬ್ಬರನ್ನ ಮಲಗಿಸಿ ಯಾಕೆಂದ್ರೆ ಯಾರೋ ಕಿಡಿಗೇಡಿಗಳು ಸುಮ್ಮನೆ ಒಂದು ಗಲಾಟೆ ಆಗಿ ಕೆಲವರಿಗೆ ಗಲಾಟೆ ಮಾಡಿದ್ರೆ ಒಂದು ಖುಷಿ ಇರ್ತದೆ, ಆ ಥರ ಮನೋಭಾವನೆ ಇರ್ತದೆ. ನಾವು ನಮ್ಮೂರಿನಲ್ಲಿ ಗಣಪತಿ ಹಬ್ಬದ ದಿವಸ ಒಂದು ದೊಡ್ಡ ಗಲಾಟೆ ಆಯಿತು ಅಂತ ಹೇಳಿ ಖುಷಿ ಹೇಳ್ಕೊಳ್ಬೇಕು. ಆ ಥರ ಮನೋಭಾವನೆ ತುಂಬ ಜನ ಇರ್ತಾರೆ. ಅವ್ರು ಸುಮ್ಮನೆ ಗಣಪತಿಯಿಂದ ಕಲ್ಲು ನಮ್ಮ ಇದು ಜನರಲ್ ಡೈರೆಕ್ಷನ್ಸ್ ನಿಮ್ಗೆ ಮಾತ್ರ ಅಂತಲ್ಲ, ಇಡೀ ಜಿಲ್ಲೆಗೆ ಕೊಟ್ಟಿರುವಂಥ ಡೈರೆಕ್ಷನ್ಸ್. ಮೋಸ್ಟ್ಲಿ ಸರ್ಕಾರದಿಂದ ಯಾವ ಥರ ಡೈರೆಕ್ಷನ್ಸ್ ಮಾಡಿದ್ರೆ ನಮ್ಗೆ ಗೊತ್ತಿಲ್ಲ, ಸರ್ಕಾರ ಪತ್ರದಲ್ಲಿ ಆ ಥರ ಇದೆಯೇನೋ ಗೊತ್ತಿಲ್ಲ. ಗಣಪತಿ ಮೂರ್ತಿ ಜಲಸ್ತಂಭನೇ ಉಂಟು ಸರ್, ಬಟ್ ಗೋಡೆ ಹಾಕಿ ಮಣ್ಣುಚ್ಚಿ ಅಂತ ಸಂಪ್ರದಾಯ ಪ್ರಕಾರ ಇಲ್ಲ ಸರ್. ನನಗೂ ಗೊತ್ತಿದೆ. ನಾನು ಏನು ಹೇಳಿಲ್ಲ, ಏನು ಹೇಳಿದ್ರು ನಿಮ್ಗೆ ಹೇಳಿದ್ರು ನಾನೀಗ ಏನಿದೆ ಅದು ನಿಮ್ಗೆ ಹೇಳಿ ತಿಳಿಸಿದ್ದೀನಿ ಅಷ್ಟೇ. ನೀವು ಅದನ್ನು ಆಲ್ಟರ್ನೇಟಿವ್ ನೀವು ಅದನ್ನು ಕಂಡ್ಕೊಂಡ್ಬಿಟ್ಟು ಅಂದರೆ ನೀವು ಹೋಗ್ಬಿಟ್ಟು ರಿಕ್ವೆಸ್ಟ್ ಕೊಡೋದು ಅಂತ ನಾನು ಹೇಳೋದು ಕೊಟ್ಟರೆ ಅವಾಗ ನಿಮಗೂ ನಿರಾಳ ಆಗ್ತದೆ. ಇಲ್ಲಿ ಬೇರೆ ಏನು ಸಮಸ್ಯೆ ಇಲ್ಲ, ನಿಮಗೆ ಜಸ್ಟ್ ಡಿಸ್ಪೋಸಲ್ ಮಾಡುವಂಥದ್ದು ಪ್ಲೇಸು ಒಂದೇ ನಮಗೆ ಹೊಳೆ ಅಥವಾ ಸಮುದ್ರ. ನೀವು ಇದನ್ನ ಬೇಗ ಮಾಡ್ಬೇಕಾಗತ್ತೆ, ಯಾಕೆಂದ್ರೆ ನೀವು ರೂಟ್ ಪ್ಲಾನ್ ಮಾಡ್ಬೇಕಲ್ಲ. ವಿಸರ್ಜನೆ ನೀವು ಹೊಳೆ ಮಾಡಿದ್ರೆ ಆ ರೂಟೇ ಬೇರೆ ಇರ್ತದೆ. ಈಗ ಫಾರ್ ಎಕ್ಸಾಂಪಲ್ ಕೆಲವು ಕಡೆ ಸಮುದ್ರಕ್ಕೆ ಬಿಡ್ತೀರಾ, ಕೆಲವು ಕಡೆ ಸಮುದ್ರಕ್ಕೆ ಬಿಡುವಂತ ಜಾಗದಲ್ಲಿ ಇದ್ದರೆ ಅದನ್ನಷ್ಟು. ಈ ಸಂದರ್ಭ ಕಂದಾಯ ನಿರೀಕ್ಷಕ ರಾಜು, ಉಪ ತಹಶೀಲ್ದಾರರು, ಕೋಟಾ ಪೊಲೀಸ್ ಠಾಣೆಯ ಅಧಿಕಾರಿ ಸುಧಾಪ್ರಭು, ಉಡುಪಿ ಅಗ್ನಿಶಾಮಕ ದಳದ ಸಹಾಯಕ ಠಾಣಾಧಿಕಾರಿ ರವೀಂದ್ರ, ಪ್ರಮುಖ ಅಗ್ನಿಶಾಮಕ ಸತೀಶ್ ಮತ್ತು 50ಕ್ಕೂ ಹೆಚ್ಚು ಶ್ರೀ ಗಣೇಶೋತ್ಸವ ಸಮಿತಿಯ ಪದಾಧಿಕಾರಿಗಳು ಹಾಜರಿದ್ದರು. ಬ್ಯೂರೋ ರಿಪೋರ್ಟ್ V4 ನ್ಯೂಸ್ ಬ್ರಹ್ಮಾವರ.